ಸತ್ಯವಚನ ಭೂಮಿಗೆ ಬಂದ ವಚನ ವಚನ ಸತ್ಯವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಪ್ರತಿಯೊಬ್ಬ ಮನುಷ್ಯನು ಸಮಾಜದಲ್ಲಿ ಇತರರೊಂದಿಗೆ ಬೆರೆತು ಜೀವಿಸುತ್ತಾನೆ. ಹಾಗಿರುವಾಗ ನಾವೆಲ್ಲರೂ ನಮ್ಮ ನೆರೆಕರೆಯವರೊಡನೆ ಒಂದಲ್ಲ ಒಂದು ರೀತಿಯ ಸಂಬಂಧಗಳನ್ನು ಹೊಂದಿಕೊಳ್ಳುತ್ತೇವೆ. ಈ ಸಂಬಂಧಗಳು ಯಾವ ರೀತಿ ಇರಬೇಕು, ಯಾವ ವ್ಯಕ್ತಿಗಳೊಡನೆ ಯಾವ ರೀತಿ ವ್ಯವಹರಿಸಬೇಕು, ಎಲ್ಲರೊಂದಿಗೆ ನಾವು ಬೆರೆತು ಜೀವಿಸುವಾಗ ಅವರವರ ವ್ಯಕ್ತಿತ್ವಕ್ಕೆ ತಕ್ಕಂತೆ ನಾವು ಅವರೊಡನೆ ಯಾವ ರೀತಿ ನಡೆದುಕೊಳ್ಳಬೇಕೆಂದು ದೇವರ ವಾಕ್ಯ ನಮಗೆ ಸವಿವರವಾಗಿ ವಿವರಿಸುತ್ತಿದೆ. ಅದನ್ನು ಕೇಳೋಣ, ಆಲಿಸೋಣ, ಮನನ ಮಾಡಿಕೊಳ್ಳೋಣ. ನಮ್ಮ ಸಂಬಂಧಗಳನ್ನು ಇತರರೊಂದಿಗೆ ಒಳ್ಳೆಯ ರೀತಿಯಲ್ಲಿ ಬೆಳೆಸೋಣ ಮತ್ತು ಒಳ್ಳೆಯ ರೀತಿಯಲ್ಲಿ ಸಹಬಾಳ್ವೆ ನಡೆಸಲು ಈ ದೇವರ ವಾಕ್ಯದ ಮೂಲಕ ನಾವೆಲ್ಲರೂ ಪ್ರಯತ್ನ ಪಡೋಣ. ಇವತ್ತಿನ ದೇವರ ವಾಕ್ಯ ಶಿರಾಕನ ಗ್ರಂಥದಿಂದ ಆರಿಸಲಾಗಿದೆ. ಅಧ್ಯಾಯ 9 ವಾಕ್ಯ 10-18. ಬಿಟ್ಟು ಬಿಡಬೇಡ ಹಳೆಯ ಗೆಳೆಯನನ್ನು, ಅವನಿಗೆ ಸಮಾನನಲ್ಲ ಹೊಸಬನು. ಹೊಸ ಗೆಳೆಯನು ದ್ರಾಕ್ಷಾರಸವಿದ್ದಂತೆ ಅದನ್ನು ಆನಂದದಿಂದ ಕುಡಿಯುವೆ, ಹಳೆಯದಾದಾಗಲೇ. ಈ ಎರಡು ವಾಕ್ಯಗಳನ್ನು ಮೊದಲು ಧ್ಯಾನಿಸೋಣ. ಸಹೋದರ ಸಹೋದರಿಯರೇ, ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಅನುಭವಸ್ಥರಾಗಬೇಕು. ಅನುಭವವೇ ನಮಗೆ ಜೀವನದ ಪಾಠಗಳನ್ನು ಕಲಿಸುತ್ತೆ. ಯಾವುದೇ ಒಂದು ಸಂದರ್ಭದಲ್ಲಾಗಲಿ ಅಥವಾ ಯಾವುದೇ ಒಂದು ಕಾರ್ಯದಲ್ಲಾಗಲಿ ಅನುಭವ ಬಹಳ ಮುಖ್ಯ. ಎಷ್ಟು ನಾವು ಅನುಭವಸ್ಥರಾಗುತ್ತೇವೆ ಅಷ್ಟು ಒಳ್ಳೆಯ ರೀತಿಯ ಸಂಬಂಧಗಳನ್ನು ಬೆಳೆಸಲು ನಮಗೆ ಸಾಧ್ಯವಾಗುತ್ತೆ. ಒಳ್ಳೆಯ ರೀತಿಯಲ್ಲಿ ಕಾರ್ಯನಿರ್ವಹಿಸಲು ನಮಗೆ ಸಾಧ್ಯವಾಗುತ್ತೆ. ಅನುಭವ ಬಹಳ ಮುಖ್ಯ. ಒಂದು ಕಚೇರಿಯಲ್ಲಿ ಒಂದು ಜವಾಬ್ದಾರಿಯನ್ನು ನಿರ್ವಹಿಸಬೇಕೆಂದರೆ ಅನುಭವ ಬೇಕು. ಯಾಕೆಂದರೆ ಆ ಕಚೇರಿಯಲ್ಲಿ ಅನೇಕರು ಬರುತ್ತಾರೆ ಹೋಗುತ್ತಾರೆ. ಎಲ್ಲರೂ ಸಮಾನರಾಗಿ ಇರುವುದಿಲ್ಲ. ಕೆಲವರು ಬಹುಶಃ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸ್ತಾರೆ, ಇನ್ನು ಕೆಲವರು ಕೆಟ್ಟ ರೀತಿಯಲ್ಲಿ ವ್ಯವಹರಿಸ್ತಾರೆ. ಸಮಾನರಾಗಿ ಎಲ್ಲರೊಂದಿಗೂ ನಾವು ನಡೆಯಲು ಸಾಧ್ಯವಿಲ್ಲ. ಅವರ ವ್ಯಕ್ತಿತ್ವವನ್ನು ನೋಡಿ ಅದನ್ನು ಅಳೆತು ಅದರಂತೆ ನಾವು ನಡೆದುಕೊಳ್ಳಲು ಪ್ರಯತ್ನ ಪಡಬೇಕು. ಆದ್ದರಿಂದ ಅನುಭವವೆಂದರೇನು? ಅನುಭವವೆಂದರೆ ನೀನು ನಿನ್ನ ಜವಾಬ್ದಾರಿಯನ್ನು ನಿರ್ವಹಿಸುವಾಗ ಯಾರೊಬ್ಬನೇ ನಿನ್ನ ಬಳಿಗೆ ಬರುತ್ತಾನೆ. ಅವನು ಯಾವ ರೀತಿಯವನು, ಅವನ ಚಿಂತನೆ ಏನಾಗಿರಬಹುದು,
ಅವನ ಮಾತುಗಳಲ್ಲಿ, ಅವನ ಚಲನವಲನಗಳಲ್ಲಿ ಅವನು ಎಂಥ ವ್ಯಕ್ತಿ ಆಗಿರಬಹುದೆಂಬುದನ್ನು ಗ್ರಹಿಸುವುದೇ ಅನುಭವ. ಸಾಮಾನ್ಯವಾಗಿ ವ್ಯಕ್ತಿಗಳು ನಡೆಯುವಂಥ ರೀತಿಯಲ್ಲಿ ಅವರೆಂಥವರೆಂಬುದನ್ನು ನಮಗೆ ಗ್ರಹಿಸಿಕೊಳ್ಳಲಿಕ್ಕೆ ಸಾಧ್ಯ. ಆದ್ದರಿಂದ ಇದೇ ರೀತಿಯ ಸಂಬಂಧವನ್ನು ಗೆಳೆತನದಲ್ಲಿ ನಾವು ಉಪಯೋಗಿಸಬೇಕು. ಗೆಳೆಯರು ನಮಗೆ ಬೇಕು. ಈ ಲೋಕದಲ್ಲಿ ಗೆಳೆಯರು ಇಲ್ಲದವರು ಯಾರೂ ಇಲ್ಲವೆಂದಾದರೆ ಅದೇನೋ ಅವರಲ್ಲಿ ಇರುವ ಒಂದು ರೀತಿಯ ನ್ಯೂನತೆ. ಗೆಳೆಯರು ನಮಗೆ ಬೇಕು. ಈ ಗೆಳೆತನ ಎಂಬುದು ನಮ್ಮ ಸಂಬಂಧಗಳನ್ನು ವೃದ್ಧಿಪಡಿಸುತ್ತದೆ. ಗೆಳೆತನ ಎಂಬುದು ಜೀವನದ ಕಷ್ಟ, ಸುಖ, ನೋವು ಇವುಗಳನ್ನು ಹಂಚಿಕೊಳ್ಳಲು ನಮಗೆ ಸಹಾಯವಾಗುತ್ತೆ. ಇದೇ ಗೆಳೆತನ. ಯೇಸು ಕ್ರಿಸ್ತರು ತಮ್ಮ ಜೀವನದಲ್ಲಿ ಅನೇಕರು ಗೆಳೆಯರನ್ನು ಹೊಂದಿಕೊಂಡಿದ್ದರು. ಅವರ 12 ಶಿಷ್ಯರೇ ಅವರ ಪ್ರಧಾನ ಗೆಳೆಯರು ಅಥವಾ ಪ್ರಮುಖ ಗೆಳೆಯರು. ಅನೇಕ ಬಾರಿ ಅವರು ಹೇಳಿದ್ದುಂಟು, ನೀವೇ ನನ್ನ ಗೆಳೆಯರು. ಗೆಳೆಯರನ್ನಾಗಿ ಅವರು ಸಂಬೋಧಿಸಿದ್ದಾರೆ. ಆದ್ದರಿಂದ ಅವರು ಗೆಳೆಯರು. ಇದೇ ಗೆಳೆತನ ಅಂದರೆ ಆ ಒಂದು ಗಾಢ ರೀತಿಯ ಸಂಬಂಧ. ಗೆಳೆತನವೆಂದರೆ ಅರ್ಥ ಮಾಡಿಕೊಳ್ಳೋದು, ಇನ್ನೊಬ್ಬ ವ್ಯಕ್ತಿಯನ್ನು ಅರ್ಥ ಮಾಡಿ ವ್ಯವಹರಿಸಿ ಆ ಸಂಬಂಧಗಳನ್ನು ಬೆಳೆಸುವುದು. ಇಂಥ ರೀತಿಯ ಗೆಳೆತನ ನಮಗೆ ಬೇಕೆಂಬುದು ಇವತ್ತಿನ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆದ್ದರಿಂದ ಬಿಟ್ಟು ಬಿಡಬೇಡ ಹಳೆಯ ಗೆಳೆಯನನ್ನು, ಅವನಿಗೆ ಸಮಾನಲ್ಲ ಹೊಸಬನು. ಗೆಳೆತನ ನಮಗೆ ದಿನ ಕಳೆದಂತೆ ಒಬ್ಬ ವ್ಯಕ್ತಿಯ ಆ ಒಂದು ಪರಿಚಯವನ್ನು ನಮಗೆ ನೀಡುತ್ತೆ. ಆಳವಾದ ಆತನ ವ್ಯಕ್ತಿತ್ವ ಏನು ಎಂಬುದನ್ನು ಗ್ರಹಿಸಲು ನಮಗೆ ಸಾಧ್ಯವಾಗುತ್ತೆ. ಆದ್ದರಿಂದ ಗೆಳೆತನದಲ್ಲಿ ಹಳೆತನ ನಮಗೆ ಇನ್ನೂ ಒಂದು ಶ್ರೇಷ್ಠತೆಯನ್ನು ತರುತ್ತದೆ ವಿನಃ ಗೆಳೆತನ ಎಂಬುದು ಯಾವತ್ತೂ ಹಳಸುವುದಿಲ್ಲ. ಹಳೆತಾಗುವಾಗ ಅದು ಹಳಸುವುದಿಲ್ಲ, ಅದು ಇನ್ನೂ ವೃದ್ಧಿಸುತ್ತದೆ. ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ. ಆದ್ದರಿಂದ ಕೆಲವರಲ್ಲಿ ಒಂದು ಪ್ರವೃತ್ತಿ ಉಂಟು. ಯಾರೋ ಒಬ್ಬನು ಹೊಸ ಗೆಳೆಯ ಸಿಕ್ಕಿಬಿಟ್ಟ, ಹಳೆಯ ಗೆಳೆತನ ನಾವು ಮರೆತು ಬಿಡ್ತೀವಿ. ಆ ಹಳೆಯ ಗೆಳೆತನ ನಮಗೆ ಆವತ್ತಿನಿಂದ ಅಷ್ಟು ಅಪ್ರಸ್ತುತ ಕಾಣುತ್ತೆ. ಹೊಸ ಗೆಳೆತನದಲ್ಲಿ ಹೊಸತನ, ಹೊಸ ಮಾತುಗಳು, ಹೊಸದೊಂದು ಅನುಭವ ಇದೆಲ್ಲ ಸಿಗುವಾಗ ಈ ಹಳೆಯ ಗೆಳೆಯರನ್ನು ನಾವು ಮರೆತು ಬಿಡ್ತೀವಿ. ಆದರೆ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತದೆ, ಇಂತಹದನ್ನು ಮಾಡಬೇಡ, ಹಳೆಯದನ್ನು ಬಿಡಬೇಡ. ಯಾಕೆಂದರೆ ಹಳೆತನದಲ್ಲಿ ಆ ಒಂದು ಸಂಬಂಧ ಆ ವ್ಯಕ್ತಿಯೊಡನೆ ನಿನಗೆ ಬೆಳೆದಿದೆ, ಆ ವ್ಯಕ್ತಿಯ ಬಗ್ಗೆ ನೀನು ಅರಿತಿದ್ದೀಯಾ. ಆದರೆ ಹೊಸವನು ಯಾವ ರೀತಿಯವನು, ನೀನು ಅವನನ್ನು ಪೂರ್ಣವಾಗಿ ಗ್ರಹಿಸಲಿಲ್ಲ, ಪೂರ್ಣವಾಗಿ ಆತನನ್ನು ಅರಿತಿಲ್ಲ. ಯಾವುದೇ ಗಳಿಗೆಯಲ್ಲಿ ಆತನು ನಿನಗೆ ಪೆಟ್ಟು ಕೊಡಬಹುದು, ಸಂಬಂಧ ಮುರಿದು ಬೀಳಬಹುದು. ಆದುದರಿಂದ ಹಳೆ ಗೆಳೆತನ ಇಟ್ಟುಕೊಳ್ಳು, ಮರೆಯಬೇಡ. ಹೊಸತನ್ನು ಬಹಳ ಜಾಗ್ರತೆಯಿಂದ ನೀನು ಸ್ವೀಕರಿಸು. ಇದು ದೇವರ ವಾಕ್ಯ ನಮಗೆ ಹೇಳುತ್ತೆ. ಒಂದು ಉದಾಹರಣೆಯನ್ನು ಇಲ್ಲಿ ದೇವರ ವಾಕ್ಯ ನಮಗೆ ನೀಡುತ್ತದೆ. ಅದು ದ್ರಾಕ್ಷಾರಸ. ಈ ದ್ರಾಕ್ಷಾರಸ ಹೊಸದರಲ್ಲಿ ಅದಕ್ಕೊಂದು ರುಚಿ ಇರ್ತದೆ, ಆದರೆ ಅದು ಹಳೆಯದಾದಂತೆ ಆ ದ್ರಾಕ್ಷಾರಸಕ್ಕೆ ಇನ್ನೂ ಹೆಚ್ಚಿನ ಒಂದು ರುಚಿ ಬರುತ್ತೆ. ಒಳ್ಳೆಯ ರೀತಿ ಅದೊಂದು ವಿಶೇಷವಾದ ರುಚಿ ಬರುತ್ತೆ. ಅದೇ ರೀತಿಯಲ್ಲಿ ಗೆಳೆತನದಲ್ಲಿ ಆ ದ್ರಾಕ್ಷಾರಸ ಹಳೆಯದಾದಂತೆ ಈ ಗೆಳೆತನ ಹಳೆಯದಾದಷ್ಟು ಇನ್ನೂ ಅದು ಒಂದು ರೀತಿಯ ಒಳ್ಳೆತನ ಅದರಲ್ಲಿ ನಮಗೆ ಅನುಭವ ಮಾಡಲಿಕ್ಕೆ ಸಿಗುತ್ತೆ. ಆದ್ದರಿಂದ ಈ ದೇವರ ವಾಕ್ಯ ಹೇಳುತ್ತೆ, ಹಳೆಯ ಗೆಳೆತನ ಇಟ್ಟುಕೊಳ್ಳು, ಹೊಸ ಗೆಳೆತನ ಜಾಗ್ರತೆಯಿಂದ ಸ್ವೀಕರಿಸು. ಮುಂದೆ ದೇವರ ವಾಕ್ಯ ನಮಗೆ ಹೇಳುತ್ತೆ, 11ನೇ ವಾಕ್ಯ,
ಅಸೂಯೆ ಪಡಬೇಡ. ದುರಾಚಾರಿಯ ಏಳಿಗೆಯನ್ನು ಕಂಡು ಏನಾದೀತೆಂಬುದನ್ನು ನೀನರಿಯ ಅವನ ಅಂತ್ಯಗತಿಯು. ದುರುಳರು, ದುರಾಚಾರಿಕರು, ಕೆಟ್ಟದನ್ನು ಮಾಡುವವರು, ಇದೊಂದು ಪ್ರಶ್ನೆ ನಮಗೆ ಹಲವಾರು ಬಾರಿ ನಮ್ಮಲ್ಲಿ ಉದ್ಭವಿಸುತ್ತೆ. ಒಳ್ಳೆತನವನ್ನು ತೋರಿಸ್ತೀವಿ, ಆದರೆ ನಮಗೆ ಒಳ್ಳೆಯದಾಗಲ್ಲ. ಕೆಟ್ಟ ವ್ಯಕ್ತಿಗಳನ್ನು ಸಮಾಜದಲ್ಲಿ ಕಾಣ್ತೀವಿ, ಅವರಿಗೆ ಒಳ್ಳೆಯದೇ ಆಗುತ್ತೆ. ಅವರು ಮಾಡುವುದು ಕೆಟ್ಟದನ, ಅವರು ಜೀವಿಸುವಂಥ ಜೀವನ ಕೆಟ್ಟದು. ಆದರೆ ಈ ವ್ಯಕ್ತಿಗಳಿಗೆ ಒಂದು ರೀತಿಯಲ್ಲಿ ಸಮಾಜದಲ್ಲಿ ಒಂದು ಆಶೀರ್ವಾದ ಸಿಗುತ್ತೆ ಎಂಬುದೇ ಕಾಣುತ್ತೆ. ಒಂದು ಪ್ರಶ್ನೆ, ಯಾಕೆ ಹೀಗಾಗುತ್ತೆ? ಆದ್ದರಿಂದ ಕೆಲವರಿಗೆ ಏನಾಗುತ್ತೆ, ಒಂದು ರೀತಿ ಅಸೂಯೆ ಆಗುತ್ತೆ. ನಾನೆಷ್ಟು ಒಳ್ಳೆಯ ಜೀವನವನ್ನು ನಡೆಸ್ತೀನಿ, ನಾನು ದೇವರಲ್ಲಿ ಭಕ್ತಿ ಇಟ್ಟಿದ್ದೀನಿ, ದೇವರನ್ನು ಪೂಜಿಸ್ತೀನಿ, ದೇವರ ವಾಕ್ಯದಂತೆ ನಡೆದುಕೊಳ್ತೀನಿ, ದೇವರ ಒಂದು ಆದೇಶದಂತೆ ನಡ್ಕೊಳ್ತೀನಿ, ಮನೆಯಲ್ಲಿ ಯಾರು ಎತ್ತರನ್ನ ಪ್ರೀತಿಸ್ತೀನಿ, ಎಲ್ಲ ರೀತಿಯ ಆ ಒಂದು ಕಟ್ಟಳೆಗಳನ್ನು ಪಾಲಿಸ್ತೀನಿ, ದೇವರ ಉಪದೇಶಗಳನ್ನು ಪಾಲಿಸ್ತೀನಿ, ಎಲ್ಲವನ್ನು ಚೆನ್ನಾಗಿ ಮಾಡ್ತೀನಿ. ಆದರೆ ನನಗೆ ದೇವರ ಆಶೀರ್ವಾದ ಸಿಕ್ಕಿದಂತೆ ಕಾಣಲ್ಲ, ಅಭಿವೃದ್ಧಿ ನನಗೆ ಕಾಣಲ್ಲ. ಕಷ್ಟಗಳು ಒಂದರಂತೆ ಬಂದುಬಿಡ್ತಾ ಇರ್ತವೆ. ಒಂದು ರೀತಿಯಲ್ಲಿ ನಿರಾಶೆ ನನ್ನನ್ನು ಕಾಡುತ್ತೆ. ಆದರೆ ನನಗೆ ಹೀಗಾಗುವಾಗ ಆ ನನ್ನ ಒಬ್ಬ ನೆರೆಯವನು ಅಥವಾ ಆ ಒಬ್ಬಳು ನೆರೆಯವಳು ಅವರಿಗೆ ಒಳ್ಳೆಯದಾಗ್ತಾ ಹೋಗುತ್ತೆ. ಅವರು ನಡೆಸುವಂಥ ಜೀವನ ಕೆಟ್ಟದ್ದು, ಇತರರಿಗೆ ಅನ್ಯಾಯ ಮಾಡ್ತಿದ್ದಾರೆ, ಒಂದು ದೇವರಲ್ಲಿ ಭಕ್ತಿ ಇಲ್ಲ, ಪೂಜೆಗೆ ಹೋಗಲ್ಲ, ದೇವಾಲಯಕ್ಕೆ ಹೋಗಲ್ಲ, ಇವರ ದೇವರಿಗೆ ಭಕ್ತಿ ಇಲ್ಲ, ಇವರಲ್ಲಿ ನೈತಿಕತೆ ಇಲ್ಲ. ಇಂಥ ಒಂದು ಜೀವನವನ್ನು ನಡೆಸುವಂಥವ್ರಿಗೆ ದೇವರು ಯಾಕೆ ಆಶೀರ್ವಾದ ಕೊಡ್ತಿದ್ದಾರೆ? ದೇವರು ಯಾಕೆ ಹೀಗೆ ಮಾಡ್ತಿದ್ದಾರೆ? ಇದು ದೇವರು ಮಾಡೋದು ಸರಿಯೋ? ಇದು ಸರಿಯಲ್ಲ, ಒಂದು ತಪ್ಪು ಅಂತ ನಮ್ಗೆ ಕಾಣುತ್ತೆ. ಒಂದು ರೀತಿಯ ಪ್ರಶ್ನೆಗಳನ್ನು ನಾವು ಕೇಳ್ತೀವಿ. ಸಹೋದರರೇ, ಇದೊಂದು ರೀತಿಯ ಅಸೂಯೆ ಒಳಗಿಂದೊಳಗೆ. ಅವನು ಒಳ್ಳೆಯದಾಗ್ತಾ ಇದ್ದಾನೆ, ಅವನು ಜೀವನ ಕೆಟ್ಟಾದರೂ ಅವನ ಜೀವನದಲ್ಲಿ ಅಭಿವೃದ್ಧಿ ಕಾಣುತ್ತಾ ಇದೆ. ಅದನ್ನು ಸಾಮಾನ್ಯವಾಗಿ ಕಾಣ್ತೀವಿ. ರಾಜಕೀಯ ಕ್ಷೇತ್ರಗಳನ್ನು ನೋಡಿ, ಪ್ರತಿಯೊಂದು ಕ್ಷೇತ್ರಗಳನ್ನು ಇವತ್ತು ಆ ಭ್ರಷ್ಟಾಚಾರ ಮಾಡಿದವರೆಲ್ಲ ಅಭಿವೃದ್ಧಿ ಆಗ್ತಿದ್ದಾರೆ. ಆ ರಾಜಕೀಯದಲ್ಲಿ ಅನೇಕ ಬಾರಿ ಕೆಟ್ಟ ದಾರಿಗಳನ್ನು ಹಿಡಿದುಕೊಂಡವರೇ ಇವತ್ತು ಮೇಲೆ ಬರ್ತಿದ್ದಾರೆ. ಅದೇ ಸತ್ಯದಿಂದ ನಡೆದವರಿಗೆ ಏನು ಒಳ್ಳೆಯದಾಗಲ್ಲ. ಇದು ಯಾಕೆ ಆಗ್ತದೆ? ಇದು ಸರಿಯಲ್ಲ. ಆ ಒಂದು ರೀತಿ ಅಸೂಯೆ ನಮ್ಮನ್ನು ಕಾಡುತ್ತೆ. ದೇವರ ವಾಕ್ಯ ಏನು ಹೇಳುತ್ತೆ? ಅಸೂಯೆ ಪಡಬೇಡ. ಆ ದುರಾಚಾರಿ, ಆತನು ದುರಾಚಾರಿ ಆಗಿರ್ಬೋದು, ಆತನು ಕೆಟ್ಟದನ್ನು ಮಾಡ್ತಿರ್ಬೋದು, ನೀನು ಅಸೂಯೆ ಪಡಬೇಡ. ಯಾಕೆ? ಏನಾದೀತೆಂಬುದನ್ನು ನೀನರಿಯ ಅವನ ಅಂತ್ಯಗತಿಯು. ಪ್ರತಿಯೊಬ್ಬರನ್ನ ನೀತಿಯಿಂದ ನೋಡುವಂಥ ಅಥವಾ ನೀತಿಯನ್ನು ನೀಡುವ ದೇವರಿದ್ದಾರೆ. ಸಹೋದರಿಯರೇ, ನ್ಯಾಯ ಕೊಡುವಂಥ ದೇವರಿದ್ದಾರೆ. ಪ್ರತಿಯೊಬ್ಬರಿಗೆ ನ್ಯಾಯ ಒಂದು ಇದೆ, ಖಂಡಿತ ಒಂದು. ಹೇಗೆ ನ್ಯಾಯಾಲಯದಲ್ಲಿ ಒಬ್ಬನಿಗೆ ನ್ಯಾಯಾಲಯದ ಕಟಕಟೆಯಲ್ಲಿ ನಿಲ್ಲಿಸಿ ಆತನಿಗೆ ನ್ಯಾಯ ಕೊಡ್ತಿದ್ದಾರೆ, ಅದೇ ರೀತಿ ದೇವರು ಒಂದು ದಿನ ನ್ಯಾಯ ಕೊಡುವಂಥ ದಿನ ಬರುತ್ತೆ. ಕೆಲವರಿಗೆ ಜೀವನಾವಧಿಯಲ್ಲೇ, ಕೆಲವರಿಗೆ ನಂತರ ಆಗಿರ್ಬೋದು. ಆದರೆ ಯಾವೊಬ್ಬನು ಈ ಲೋಕದಲ್ಲಿ ಕೆಟ್ಟದನ್ನು ಮಾಡಿದವನು ತಪ್ಪಿಸಿಕೊಳ್ಳೋಕ್ಕಾಗಲ್ಲ. ನೀತಿವಂತ ದೇವರೆದುರು ಪ್ರತಿಯೊಬ್ಬನು ತಲೆ ಬಾಗಲೇಬೇಕು ಒಂದು ದಿವಸ. ಎಷ್ಟೇ ಅವನು ಬಲವಂತನಾಗಲಿ, ಎಷ್ಟೇ ಒಂದು ರೀತಿಯ ಶ್ರೀಮಂತನಾಗಲಿ, ಏನೇ ತನ್ನ ಜೀವನದಲ್ಲಿ ಪ್ರಭಾವವುಳ್ಳ ವ್ಯಕ್ತಿ ಆಗಲಿ, ಸಹೋದರರೇ, ದೇವರ ಮುಂದೆ ಈ ಥರ ಆಟ ಅತಿ ಉದ್ದಕ್ಕೆ ನಡೆಯಲ್ಲ. ಪ್ರತಿಯೊಂದಕ್ಕೂ ಕೊನೆ ಇದೆ. ಒಬ್ಬ ಮನುಷ್ಯನು ಈ ಲೋಕದಲ್ಲಿ ಹುಟ್ಟಿದವನು ಸಾಯಲೇಬೇಕು. ಒಂದು ದಾರಿಗೆ ನಾವು ಹೋಗ್ತೀವಿ, ಆರಂಭ ಮಾಡಿದೊಂದು ಆ ನಮ್ಮ ಯಾತ್ರೆ ಎಲ್ಲೋ ಒಂದು ಕೊನೆಗೊಳ್ಳಬೇಕು. ಜೀವನದ ಆಟಗಳಲ್ಲಿ ಇದೇ ರೀತಿ. ಜೀವನದ ಆಟಗಳು ಒಳ್ಳೆಯವು ಕೆಟ್ಟವುಗಳು ಯಾವುದಿರ್ಬೋದು,
ಆದರೆ ಜೀವನದ ಆಟಕ್ಕೆ ಕೊನೆ ಎಂಬುದು ಇದ್ದೇ ಇದೆ. ಪರೀಕ್ಷೆ ಬರೆದ ಮೇಲೆ ಫಲಿತಾಂಶ ಬಂದೇ ಬರುತ್ತೆ. ಅದು ದೇವರಿಂದ ಬರುವಂತಹ ಫಲಿತಾಂಶ. ಮನುಷ್ಯನಿಂದ ಬರುವ ಫಲಿತಾಂಶ ಖಂಡಿತ ಅಕ್ರಮವಾಗಿರ್ಬೋದು. ಈ ದಿನಗಳಲ್ಲಿ ಕಾಣುತ್ತೇವೆ ನಾವು. ಬರೀ ಹಗರಣಗಳು ಹಗರಣಗಳು, ಪ್ರತಿಯೊಂದರಲ್ಲಿ ಅಕ್ರಮ. ಪರೀಕ್ಷೆ ಬರೆದು ಏನು ಪ್ರಯೋಜನ ಇಲ್ಲ. ಯಾಕೆಂದರೆ ಅಲ್ಲಿ ನಡೆಯುವುದೇ ಅಕ್ರಮ. ನ್ಯಾಯವಂತರಿಗೆ ನೀತಿ ಒಂದು ಸಿಗಲ್ಲ, ಬರೀ ದುಡ್ಡಿದ್ದವರಿಗೆ ನೀತಿ. ಇದು ಲೋಕದ ನಿಯಮ. ಆದರೆ ಸಹೋದರ ಸಹೋದರಿಯರೇ, ದೇವರ ನಿಯಮ ಇದಲ್ಲ. ದೇವರಲ್ಲಿ ಹಣದ ಆಟ ನಡೆಯಲ್ಲ. ದೇವರಲ್ಲಿ ಅಕ್ರಮದ ಆಟಗಳು ನಡೆಯಲ್ಲ. ದೇವರಲ್ಲಿ ನೀತಿ ಸತ್ಯ ಇದು ಮಾತ್ರ ನಡೆಯುತ್ತೆ. ಆದ್ದರಿಂದ ಒಂದಲ್ಲ ಒಂದು ದಿನ ತಪ್ಪು ಮಾಡಿದವನಿಗೆ ಶಿಕ್ಷೆ ಸಿಕ್ಕೇ ಸಿಗುತ್ತೆ, ಎಲ್ಲೂ ಹೋಗಲ್ಲ. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ತಪ್ಪು ಮಾಡಿದವನು ಅದನ್ನು ಅನುಭವಿಸಲೇಬೇಕು. ಹಲವಾರು ವ್ಯಕ್ತಿಗಳಿರ್ಬೋದು, ಜೀವನದಲ್ಲಿ ತಪ್ಪುಗಳನ್ನು ಮಾಡ್ತಾರೆ. ಆದರೆ ಈ ತಪ್ಪುಗಳಿಗೆ ಶಿಕ್ಷೆಯನ್ನು ಅನುಭವಿಸುವ ದಿನ ಬಂದೇ ಬರುತ್ತೆ. ಇತ್ತೀಚೆಗೆ ಒಬ್ಬರು ಮಹನೀಯರು ಹೇಳಿದ್ದ ಒಂದು ಮಾತು, ನಾನು ನನ್ನ ಜೀವನದಲ್ಲಿ ನನಗೆ ಕೊರೋನಾ ರೋಗ ಬಂದಿತು. ಈ ಕೊರೋನಾದಲ್ಲಿ ನಾನು ಸತ್ತು ಬದುಕಿದೆ. ನಾನು ಬದುಕುವ ಆಸೆ ಇರಲಿಲ್ಲ, ಏನೋ ಬದುಕಿದೆ ನಾನು. ಆದರೆ ಆ ದಿನದಿಂದ ನನಗೆ ತಿಳಿಯಿತು, ನಾನು ಇನ್ನೂ ಒಂದು ಹೊಸ ಜೀವನವನ್ನು ನಡೆಸಬೇಕು. ಎಲ್ಲವೂ ನನ್ನ ಕೆಟ್ಟ ದಿನಗಳಲ್ಲಿ ನಾನು ಕೆಟ್ಟತನದ ಜೀವನ ಜೀವಿಸಿದ್ದೆ. ಅದಕ್ಕಾಗಿ ದೇವರು ನನಗೆ ಈ ಶಿಕ್ಷೆಯನ್ನು ನೀಡಿದರು ಮತ್ತು ನನ್ನ ಕೆಟ್ಟತನ ಬಿಟ್ಟು ಇನ್ನು ಒಳ್ಳೆಯದಾಗಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಆದ್ದರಿಂದ ನಾನೇನೋ ಸತ್ತು ಉಳಿದಿದ್ದೇನೆ. ಇನ್ನು ಮುಂದಿನ ದಿನಗಳು ನಾನು ಆ ದೇವರ ಭಯದಲ್ಲಿ ಲೋಕದಲ್ಲಿ ಸತ್ಯವಂತನಾಗಿ ನೀತಿವಂತನಾಗಿ ಒಳ್ಳೆಯ ಬದುಕನ್ನು ಬದುಕುತ್ತೇನೆ. ಕೆಲವೇ ದಿನಗಳು ನನಗೆ ಸಿಗ್ಬೋದು, ಅದನ್ನು ಒಳ್ಳೆಯದಾಗಿ ಜೀವಿಸ್ತೇನೆ ಎಂಬುದು ಆ ಒಬ್ಬ ಮಾನ್ಯರು ಹೇಳಿದರು. ಇಂಥ ಒಂದು ನಿಜವಾದ ಒಂದು ಘಟನೆ ಇದು, ನಡೆದಂತಹ ಘಟನೆ ಸಹೋದರ ಸಹೋದರರೇ. ಇಂಥ ಘಟನೆಯಲ್ಲಿ ಖಂಡಿತ ನಮಗೆ ತಿಳಿಯುತ್ತೆ, ನಮ್ಮ ಆಟಗಳು ಎಲ್ಲೋ ಒಂದು ರೀತಿಯಲ್ಲಿ ಮುಗಿದು ಬಿಡ್ತವೆ. ಆದ್ದರಿಂದ ನಾವು ಕೆಟ್ಟವರು ಇವತ್ತು ಅಭಿವೃದ್ಧಿ ಹೊಂದುತ್ತಾರೆ, ಅವ್ರಿಗೇನಾಗಲ್ಲ, ನಾವು ಅಸೂಯೆ ಪಡುವುದು ಬೇಡ. ನಮ್ಮ ಜೀವನವನ್ನು ನಾವು ನಡೆಸೋಣ. ನಮ್ಮ ತಪ್ಪಿಗೆ ನಾವು ದೇವರಿಗೆ ಲೆಕ್ಕ ಕೊಡಬೇಕು. ನೀತಿವಂತ ದೇವರ ಆ ನ್ಯಾಯಾಲಯದ ಕಟಕಟೆಯಲ್ಲಿ ಒಂದು ದಿವಸ ನಾನು ಅಲ್ಲಿ ನಿಂತುಕೊಳ್ಳುವಾಗ ಪ್ರತಿಯೊಂದು ಪ್ರಶ್ನೆಗೆ ನಾನು ಉತ್ತರಿಸಬೇಕು ವಿನಃ ಬೇರೊಬ್ಬನು ಉತ್ತರಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನನ್ನ ಪಾಪಕ್ಕೆ ನಾನೇ ಅದಕ್ಕೆ ನಾನು ಉತ್ತರ ಕೊಡಬೇಕು, ನನ್ನ ತಪ್ಪಿಗೆ ನಾನೇ ಶಿಕ್ಷೆ ಅನುಭವಿಸಬೇಕು. ಆದ್ದರಿಂದ ಸಹೋದರ ಸಹೋದರಿಯರೇ, ಇತರರ ಬಗ್ಗೆ ಯೋಚಿಸೋದು ಬೇಡ, ನಾವು ಒಳ್ಳೆಯ ಜೀವನವನ್ನು ನಡೆಸೋಣ. ಮುಂದೆ ದೇವರ ವಾಕ್ಯ ಹೇಳುತ್ತೆ, ಸಂತೋಷ ಪಡಬೇಡ ದುರುಳರು ಮೆಚ್ಚುವ ವಸ್ತುಗಳಲ್ಲಿ, ದಂಡನೆಯಾಗದೆ ಅವರು ಸಮಾಧಿ ಸೇರರೆಂಬುದು ನೆನಪಿನಲ್ಲಿರಲಿ. ಸಂತೋಷಿಸಬೇಡ ದುರುಳರು ಮೆಚ್ಚುವ ವಸ್ತುಗಳಲ್ಲಿ. ದುರುಳರು ಕೆಲವು ವಸ್ತುಗಳನ್ನು ಮೆಚ್ಚಬಹುದು, ಆದರೆ ನೀನು ಅದನ್ನೇ ಯಾರೋ ಒಂದು ದುರುಳನಿಗೇನಾಯ್ತು ಅಂತ ಸಂತೋಷ ಪಡಬೇಡ. ಅಥವಾ ನಿನ್ನ ಜೀವನದಲ್ಲಿ ಏನುಂಟು, ದುರುಳರು ಖಂಡಿತ ಅವರು ಏನೇ ಮಾಡಿದ್ರು ಅವರಿಗೆ ದಂಡನೆ ಸಿಕ್ಕೇ ಸಿಗುತ್ತೆ ಎಂಬುದನ್ನು ದೇವರ ವಾಕ್ಯ ನಮಗೆ ಹೇಳ್ತದೆ. ನಾವು ಸಮಾಧಿ ಸೇರುವ ಮೊದಲು ಪ್ರತಿಯೊಬ್ಬರಿಗೆ ನಮ್ಮ ಜೀವನದಲ್ಲಿ ಏನು ಸಿಗಬೇಕಾದರೆ ಸಿಕ್ಕೇ ಸಿಗುತ್ತೆ. ಇದು ಸ್ಪಷ್ಟವಾಗಿ ದೇವರ ವಾಕ್ಯ ಹೇಳುತ್ತೆ. ಮುಂದೆ ಹೇಳುತ್ತೆ, ದೂರವಿರು ನಿನ್ನನ್ನು ಕೊಲ್ಲಲು ಅಧಿಕಾರ ಉಳ್ಳವನಿಂದ, ಆಗ ಸ್ವತಂತ್ರನಾಗಿರುವೆ ನೀನು ಮರಣದ ಭಯದಿಂದ. ಸಹೋದರ ಸಹೋದರರೇ, ಕೆಟ್ಟ ವ್ಯಕ್ತಿಗಳ ಸಹವಾಸಕ್ಕೆ ನಾವು ಬೀಳುವುದಲ್ಲ, ಅದು ಅಪಾಯದಲ್ಲಿ ನಾವು ಬಿದ್ದಂತೆ. ಅನೇಕ ಬಾರಿ ನಾವು ಯಾರೋ
ನಮ್ಮನ್ನು ಕೊಲ್ಲಲು ಅಧಿಕಾರ ಉಳ್ಳವರಿದ್ದಾರೆ. ಅಂದರೆ ಈ ಲೋಕದಲ್ಲಿ ಅಧಿಕಾರದಲ್ಲಿದ್ದಾರೆ, ತನ್ನ ಒಂದು ಅಧಿಕಾರವನ್ನು ಚಲಾಯಿಸುವವರಿದ್ದಾರೆ. ಆಗ ನೀನು ಅವರು ಏನು ಮಾಡ್ಬೋದು ಅಂದರೆ, ಒಬ್ಬ ಕೊಲ್ಲುವವನು ಯಾರು? ಕೆಟ್ಟ ವ್ಯಕ್ತಿ, ಪಾಪಿಷ್ಟ. ಆತನು ಮಾತ್ರ ಕೊಲ್ಲಲು ಸಾಧ್ಯ. ಆತನಿಗೆ ಅಂತಃಕರಣ ಇಲ್ಲ, ಅಂಥವನಿಗೆ ನೀತಿ ಏನಿಲ್ಲ. ಅವನಿಗೆ ತನ್ನ ಉದ್ದೇಶ ಈಡೇರಿದ್ರೆ ಸಾಕು, ಇಲ್ಲ ಅಂದರೆ ಅದು ಆತನು ಕೊಂದು ಬಿಡಲಿಕ್ಕೂ ಆತನು ಸಿದ್ಧ. ಅಂಥವರ ಸಂಘಕ್ಕೆ ನೀನು ಹೋಗಬೇಡ, ಅಂಥವರಿಂದ ದೂರವಿರು. ಯಾಕೆಂದರೆ ನೀನು ಒಂದಲ್ಲ ಒಂದು ದಿನ ಇಂತಹ ಪಾಪಿಯ ಕೈಯಲ್ಲಿ ಸಾಯಬೇಕಾದ ದಿನ ಬರಬಹುದು. ಸೋದರರೇ, ಅನೇಕ ಘಟನೆಗಳನ್ನು ನೋಡ್ತೇವೆ. ರೌಡಿಸಮ್, ಈ ರೌಡಿಸಮನ್ನು ಏನಾಗುತ್ತೆ? ಇವೆಲ್ಲ ಕೆಟ್ಟ ವ್ಯಕ್ತಿಗಳ ಸಂಘ ಇದು. ಅದರಲ್ಲಿ ಹೋದವರು ಒಂದಲ್ಲ ಒಂದು ದಿನ ತಲವಾರಿ ಮಚ್ಚಿಗೆ ಬಲಿಯಾಗುತ್ತಾರೆ. ನಾವು ಅದನ್ನು ನೆನಪಿಡಬೇಕು. ಒಳ್ಳೆಯವರ ಸಂಘದಲ್ಲಿ ನಾವು ಜೀವಿಸಬೇಕು ವಿನಃ ಕೆಟ್ಟ ಸಂಘದಲ್ಲಿ ಅಲ್ಲ. ಇಂತಹ ಕೊಲ್ಲುವ ವ್ಯಕ್ತಿಗಳ ಒಡನಾಟದಲ್ಲಿ ಜೀವಿಸುವವನಿಗೆ ಸಾವು ಯಾವಾಗ ಬರುತ್ತೆ, ಯಾವ ರೀತಿಯಲ್ಲಿ ಬರುತ್ತೆ ಎಂಬುದು ಹೇಳೋಕ್ಕಾಗಲ್ಲ. ಒಂದು ದಿನ ಮಚ್ಚು ಲಾಂಗೋತ ಏನಾಗಿರ್ಬೋದು, ಚೂರಿ ನಿನ್ನನ್ನು ಕೊಂದು ಬಿಡ್ಬೋದು. ಯಾಕಂದರೆ ಕೆಟ್ಟ ವ್ಯಕ್ತಿಗಳ ಕೈಯಲ್ಲಿ ಇಂಥ ಮಾರಕ ಆಯುಧಗಳಿದ್ದರೆ ನಿನ್ನ ಜೀವನಕ್ಕೆ ಕುತ್ತು ಎಂಬುದು ಯಾವುದು ಇದ್ದೇ ಇರುತ್ತೆ. ಆದ್ದರಿಂದ ದೇವರ ವಾಕ್ಯ ನಿನ್ನ ಎಚ್ಚರಿಸುತ್ತೆ, ಒಳ್ಳೆಯ ಸಂಘದಲ್ಲಿರು, ಒಳ್ಳೆಯವರೊಡನೆ ಇರು. ಇಂತಹವರ ಒಡನಾಟದಲ್ಲಿ ಇರುವಾಗ ಮರಣದ ಭಯದಲ್ಲಿ ನೀನು ಜೀವಿಸಬೇಕು. ಆದ್ದರಿಂದ ನೀನು ತಪ್ಪು ಮಾಡಬೇಡ. ಅವರ ಬಳಿಯಲ್ಲಿ ದೇವರ ವಾಕ್ಯ ಹೇಳ್ತಾರೆ, ತಪ್ಪು ಮಾಡದಿರು, ಅವನ ಬಳಿಯಲ್ಲಿ ತೆಗೆದಾನು ಅವನು ನಿನ್ನ ಪ್ರಾಣವನ್ನು. ತಿಳಿದುಕೋ, ಬಲೆ ಬೀಸಿರುವಲ್ಲಿ ನೀ ಹೋಗುತ್ತಿರು ಎಂಬುದನ್ನು. ಅದೊಂದು ಬಲೆ. ಅದರಿಂದ ಆ ಒಂದು ಬಲೆಗೆ ಬೀಳದಂತೆ ಎಚ್ಚರಿಕೆಯಿಂದಿರು. ಆ ಬಲೆಗೆ ನೀನು ಬೀಳುವುದು ಬೇಡ. ಆದುದರಿಂದ ನೀನು ನಿನ್ನ ರಕ್ಷಣೆಯನ್ನು ಮಾಡಿಕೊಂಡು ಒಂದು ರೀತಿಯಲ್ಲಿ ಒಳ್ಳೆಯವನಾಗಿರು. ಇಂಥ ಕೆಟ್ಟ ಸಂಘಕ್ಕೆ ಹೋಗಬೇಡ. ಸಹೋದರರೇ, ಈ ದೇವರ ವಾಕ್ಯಗಳನ್ನು ಚೆನ್ನಾಗಿ ಧ್ಯಾನಿಸೋಣ. ಒಳ್ಳೆಯ ಸಂಘದಲ್ಲಿ ಬೆಳೆದು ಒಳ್ಳೆಯ ವ್ಯಕ್ತಿಗಳಾಗಿ ಜೀವಿಸಲು ಈ ದೇವರ ವಾಕ್ಯ ನಮ್ಮನ್ನು ಪ್ರೇರೇಪಿಸುತ್ತಿದೆ. ಒಳ್ಳೆಯ ಒಂದು ರೀತಿಯ ಆದರ್ಶಗಳನ್ನು ನಮ್ಮ ಮುಂದಿಟ್ಟಿದೆ. ಈ ಆದರ್ಶಗಳನ್ನು ಜೀವನದಲ್ಲಿ ಪಾಲಿಸೋಣ. ನಮ್ಮ ದಿನನಿತ್ಯದ ಜೀವನಕ್ಕೆ ಬೇಕಾದ ಸಂಗತಿಗಳನ್ನು ಸಿರಾಕನ ಗ್ರಂಥದಲ್ಲಿ ದೇವರ ವಾಕ್ಯ ಕೊಡುತ್ತೆ. ಆದ್ದರಿಂದ ಆ ಸರಳ ರೀತಿಯಲ್ಲಿ ನಾವು ಯಾವ ರೀತಿ ಒಳ್ಳೆಯ ಜೀವನ ನಡೆಸಬೇಕು ಎಂಬುದನ್ನು ಈ ದೇವರ ವಾಕ್ಯ ವಿವರಿಸಿದೆ. ನಾನು ತಿಳಿದುಕೊಂಡಿದ್ದೇನೆ. ಅದರಂತೆ ಜೀವಿಸಲು ಪ್ರಯತ್ನ ಪಡೋಣ. ಒಂದು ಕಡೆಗೆ ದೇವರಲ್ಲಿ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಈ ಲೋಕದಲ್ಲಿ ನಾನು ಯಾವ ರೀತಿ ಒಳ್ಳೆಯವನಾಗಿ ಜೀವಿಸಬೇಕು, ಒಳ್ಳೆಯ ವ್ಯಕ್ತಿಗಳ ಒಡನಾಟದಲ್ಲಿ ಜೀವಿಸಬೇಕು, ಕೆಟ್ಟ ಶಕ್ತಿಗಳಿಂದ ನಾನು ದೂರವಿರಬೇಕು, ಅನ್ಯಾಯ ಅಥವಾ ಅಕ್ರಮ ವಿಷಯಗಳಲ್ಲಿ ನಾನು ಕೈ ಹಾಕದೆ ನನ್ನ ಜೀವನದಲ್ಲಿ ಒಳ್ಳೆಯವನಾಗಿ ನಿಮ್ಮ ಪುತ್ರನಾಗಿ ನಾನು ಬಾಳುವಂಥ ಒಳ್ಳೆಯ ಜೀವನವನ್ನು ನನಗೆ ಅನುಗ್ರಹಿಸಿರಿ. ನನ್ನ ಜೀವನದಲ್ಲಿ ಯಾವತ್ತೂ ಕೆಟ್ಟ ದಾರಿ ಹಿಡಿಯದೆ, ಕೆಟ್ಟ ಸಂಘಕ್ಕೆ ಬೀಳದೆ, ಕೆಟ್ಟವರ ಸಾಹಸದಲ್ಲಿ ನಾನು ಬೀಳದೆ, ಅಸೂಯೆಯಲ್ಲಿ ಬಾಳದೆ, ಒಳ್ಳೆಯ ಜೀವನವನ್ನು ನಡೆಸಿ ಪ್ರಾಮಾಣಿಕತೆ ಮೆರೆದು ನನ್ನ ಜೀವನದಲ್ಲಿ ಸಾತ್ವಿಕತೆಯ ಜೀವನವನ್ನು ನಡೆಸಲು ನನಗೆ ನಿಮ್ಮ ಆಶೀರ್ವಾದಗಳನ್ನು ನೀಡಿ ನನ್ನ ಹರಸಿ ಎಂದು ಪ್ರಾರ್ಥಿಸ್ತೇನೆ. ಆಮೇಲೆ.